ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಡೈರಿ ಡೇ ಐಸ್ ಕ್ರೀಮ್. ನಮ್ಮ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಹಾಗೆಯೇ ಡೈರಿ ಡೇ ಐಸ್ ಕ್ರೀಮ್. ಸೊ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ರುಚಿಕರವಾದಂಥ ಖಾದ್ಯವನ್ನು ಮಾಡೋದಕ್ಕೆ ಬಂದಿದ್ದಾರೆ ಹರಿಪ್ರಸಾದ್ ಅವರು. ಇವರು ಯಾವ ರೀತಿಯಾದಂಥ ಖಾದ್ಯಗಳನ್ನು ಮಾಡ್ತಾರೆ, ಇನ್ನೋವೇಟಿವ್ ಅಥವಾ ಅಮ್ಮ ಹೇಳ್ಕೊಟ್ಟಿದ್ದಂಥ ಡಿಶಸನ್ನು ಹೇಳ್ಕೊಡ್ತಾರ, ಅವ್ರದ್ದೇ ಆದಂಥ ಯಾವುದಾದ್ರೂ ಒಂದು ಇನ್ನೋವೇಟಿವ್ ಡಿಶನ್ನು ನೋಡೋಣ. ಸೊ ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೇನೆ ತಾವು ಏನು ಮಾಡ್ಕೊಂಡಿದ್ದೀರಿ ಸರ್? ನಾನು ರೌನಕ್ ಕಿಚನ್ ಎಕ್ವಿಪ್ಮೆಂಟ್ಸಲ್ಲಿ ಬ್ರಾಂಚ್ ಇನ್ಚಾರ್ಜ್ ಆಗಿದ್ದೀನಿ. ಬ್ರಾಂಚ್ ಇನ್ಚಾರ್ಜ್ ಆಗಿದ್ದೀರಿ. ಸೊ ರೌನಕ್ ಕಿಚನ್ ಎಕ್ವಿಪ್ಮೆಂಟ್ಸ್ ನಮ್ಮ ಮೊದಲಿನ ಒಂದು ಸ್ಪಾನ್ಸರ್ ಕೂಡ ಆಗಿತ್ತು. ಓಕೆ ಸರ್, ಇದು ನಿಮಗೆ ಕುಕಿಂಗ್ ಇಂಟ್ರೆಸ್ಟ್ ಹೇಗೆ? ಒಂಥರ ಇಂಟ್ರೆಸ್ಟ್ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದರೆ ಆಲ್ಮೋಸ್ಟ್ ಚಿಕನ್ನಿಂದ ಅದೊಂಥರ ಬೇರೆ ಬೇರೆ ರೀತಿಯಾದಂಥ ಒಂದು ರುಚಿಕರವಾದಂಥ ತಿಂಡಿ ಅಥವಾ ಏದಂತೂ ತಿನ್ನಬೇಕು ಅನ್ನೋವಂಥದ್ದು, ಹೊತ್ತು ತಿನ್ನಬೇಕು ಅಂತ ಒಂದು ಸಾರಿ ತಿಂದದ್ದನ್ನು ಇನ್ನೊಂದು ಸಾರಿ ತಿನ್ನಲಿಕ್ಕೆ ಇಷ್ಟ ಇರೋದಿಲ್ಲ. ಅವಾಗ ಆ ರೀತಿಯಾಗಿ ಹೊಸದಾಗಿ ಏನಾದರೂ ಆಲೋಚನೆ ಮಾಡುವಂಥದ್ದು, ಇದನ್ನೇ ಆ ರೀತಿ ಅಂದರೆ ಖಾದ್ಯಗಳಲ್ಲಿ ಸೇಮ್ ರಿಪಿಟೇಟಿವ್ ಇಲ್ಲ, ಸೊ ಡಿಫ್ರೆಂಟ್. ಸೊ ಚಿಕನಲ್ಲಿ, ಸೊ ಇವತ್ತು ಚಿಕನ್ ರೆಸಿಪಿಯಾ ಹೇಗೆ? ಇಲ್ಲ, ಇವತ್ತು ವೆಜ್. ಲಾಸ್ಟ್ ಟೈಮ್ ಚಿಕನ್ ಮಾಡಿದ್ವಿ. ಸೊ ಎಸ್ಪೆಷಲಿ ನಾನು ತುಂಬ ಲೈಕ್ ಮಾಡುವಂಥದ್ದು ನಾನ್ ವೆಜ್, ಬಟ್ ಇವತ್ತು ವೆಜ್ ಅಂತ ಹೇಳಿದರೆ ಏನಾಗುತ್ತೆ ಅಂತ ಹೇಳಿದರೆ ಯಾವತ್ತೂ ಚಿಕನ್ ಇಷ್ಟ ಆಗೋದಿಲ್ಲ. ಬಟ್ ಏನಂತ ಹೇಳಿದರೆ ಇವಾಗ ನಾರ್ಮಲ್ ಆಗಿ ನಾವೇನು ಮಾಡ್ತೀವಿ ಅಂತ ಹೇಳಿದರೆ ಮಂಚೂರಿಯನ್ ಮತ್ತು ಚಿಲ್ಲಿ ಎಲ್ಲ ಹೊರಗಡೆ ತಿಂತಾ ಇರ್ತೀವಿ. ಬಟ್ ಅದನ್ನೇ ಅದೇನು ಹೇಳ್ತಾರೆ ಅಂತ ಹೇಳಿದರೆ ಹಿತ್ತಲ ಗಿಡ ಮದ್ದಲ್ಲ ಅಂತ ಹೇಳ್ತಾರೆ. ಅದನ್ನೇ ನಾವು ಒಂಚೂರು ಅದನ್ನು ಮದ್ದಾಗಿ ಇದು ಮಾಡೋಣ ಅನ್ನುವಂಥ ಒಂದು. ಹಿತ್ತಲ ಗಿಡದಿಂದ ಏನು ಎತ್ಕೊಂಡು ಬಂದಿದ್ರಿ? ನಾನು ಹಿತ್ತಲ ಗಿಡ ಅಂತ ಹೇಳಿದರೆ ಪಪ್ಪಾಯ ಎತ್ಕೊಂಡು ಬಂದಿದ್ದೀನಿ, ಯಾವುದಾದ್ರೂ ಹೊಸದಾಗಿ ಮಾಡೋಣ ಅಂತ. ಸೊ ಅದಕ್ಕೋಸ್ಕರ ಒಂದು ದಿವಸ ಮನೆಯಲ್ಲಿ ಹೀಗೆ ಕೂತ್ಕೊಂಡು ಆಲೋಚನೆ ಮಾಡ್ತಿರ್ಬೇಕಿದ್ರೆ ನಮಗೊಂದು ಹೊಸ ಥರವಾದಂಥ ಒಂದು ಆಲೋಚನೆ ಬಂತು, ಈ ಪಪ್ಪಾಯದಲ್ಲಿ ಮಂಚೂರಿಯನ್ ಮಾಡಿದರೆ ಹೇಗೆ ಅಂತ. ಓಕೆ, ಸೊ ನೀವೀಗ ನನಗೆ ಹಾಗಾದರೆ ಪಪ್ಪಾಯದಿಂದ ಮಂಚೂರಿ ಮಾಡ್ತಿದ್ರಿ, ಪಪ್ಪಾಯ ಮಂಚೂರಿ. ಹೌದು. ಸೊ ಲೆಟ್ಸ್ ಸ್ಟಾರ್ಟ್. ಸೊ ಫಸ್ಟ್ ಹೇಗೆ ಶುರು ಮಾಡೋದು? ಫಸ್ಟಿಗೆ ನಾವು ಅದರದ್ದು ಏನು ಪಕೋಡ ಇದೆ ಅದನ್ನ ನಾವು ರೆಡಿ ಮಾಡ್ಕೊಳ್ಬೇಕು. ಸೊ ಪಕೋಡಕ್ಕೆ ಮೊದಲಿಂದಾಗಿ ಸ್ವಲ್ಪ ಮೈದಾ ಹಿಟ್ಟು ಜಾಸ್ತಿ ಹಾಕ್ಕೊಳ್ಬಾರ್ದು. ಜಾಸ್ತಿ ಹಾಕ್ಕೊಂಡ್ರೆ ಏನಾಗುತ್ತೆ ಅಂತ ಹೇಳಿದರೆ ಮೈದಾ ಹಿಟ್ಟು ಜಾಸ್ತಿ ಆದಾಗೆ ನಮಗೆ ಅದರಲ್ಲಿ ದಪ್ಪ ಕೋಟಿಂಗ್ ಇನ್ನೂ ದಪ್ಪ ಬರ್ತದೆ. ಸೊ ಮಸಾಲ ಕರೆಕ್ಟಾಗಿ ಒಳಗಿನ ಪೀಸಿಗೆ ಇದಾಗೋದಿಲ್ಲ, ಸಿಗೋದಿಲ್ಲ. ಮತ್ತು ಇದು ಸ್ವಲ್ಪ ಜಾಸ್ತಿಯಾಗಿ ಹಾಕ್ಕೊಳ್ಬೋದು. ಕಾರ್ನ್ಫ್ಲೋರ್ ಯಾಕೆ ಅಂತ ಹೇಳಿದರೆ ಕ್ರಿಸ್ಪಿನೆಸ್ ಬರುತ್ತೆ. ಮತ್ತು ಏನಂದರೆ ಈಗ ನಾರ್ಮಲಾಗಿ ರೆಸ್ಟೋರೆಂಟ್ಗಳಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ ನಿಮಗೆ ಇದು ಕಲರ್ ಯೂಸ್ ಮಾಡ್ತಾರೆ. ಬಟ್ ನಾರ್ಮಲಾಗಿ ಕಲರ್ ಯೂಸ್ ಮಾಡದೇ ಇರಬೇಕಂತ ಹೇಳಿದರೆ ಇದರಲ್ಲಿ ಸ್ವಲ್ಪ ಕಲರ್ ಬರಬೇಕು, ಇದರಲ್ಲಿ ಕಲರ್ ಬರಬೇಕು ಅಂತ ಹೇಳಿದ್ರೆ ಸ್ವಲ್ಪ ಕಾರ್ನ್ಫ್ಲೋರ್ ಏನಿದೆ ಅದನ್ನ ಜಾಸ್ತಿ ಹಾಕೊಂಡಾಗ ಕಲರ್ ಬರುತ್ತೆ. ಸೊ ಮತ್ತು ಇದಕ್ಕೆ ಪಕೋಡಕ್ಕೆ ಎಷ್ಟು ಬೇಕಾಗ್ತದೋ ಅಷ್ಟು ಮಾತ್ರ ಉಪ್ಪನ್ನು ಹಾಕೊಂಡ್ರೆ ಆಯಿತು. ಸೊ ಇದಕ್ಕೆ ಸ್ವಲ್ಪ ನೀರು ಸಾಕಾಗ್ತದೆ. ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು, ಯಾಕಂದರೆ ತುಂಬ ನೀರು ಹಾಕೊಂಡ್ರೆ ಅದು ಇದಾಗೋದಿಲ್ಲ. ಸೊ ಲೈಟ್ ಒಂದು ಪೇಸ್ಟ್ ಥರ ಒಂದು ಬೈಂಡಿಂಗ್ಗೆ ನೀವು ಮಾಡ್ಕೊಳ್ತಾ ಇದ್ದೀರಿ ಅಷ್ಟೇ. ಸೊ ಅದನ್ನ ಹಾಕ್ಕೊಂಡ್ಬಿಟ್ಟು ಆಮೇಲೆ ಡೈರೆಕ್ಟ್ ಮತ್ತೆ ಫ್ರೈ ಮಾಡ್ಕೊಳ್ಳುವಂಥದ್ದಾ? ಯಾವುದು? ಹೌದು, ಡೈರೆಕ್ಟಾಗಿ ಫ್ರೈ ಹಾಗಾದರೆ ನಾನು ಆಯಿಲ್ ಇಡ್ತೀನಿ. ಓಕೆ. ಸೊ ನಮ್ಮ ಕಿಚನಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಹೆಲ್ದಿ, ಟೇಸ್ಟಿ ಆ್ಯಂಡ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್, ವಿಟಮಿನ್ ಎ, ಡಿ, ಇ ಎನ್ರಿಚ್ಡ್ ಆಯಿಲ್. ಸೊ ಏನೇ ಮಾಡಿ ಹೆಲ್ದಿ ಮಾಡಿ, ಸೊ ಬೇಕಾದಷ್ಟು ತಿನ್ನಿ ಅಲ್ವಾ? ಸೊ ಅದೇ ಫಂಡ ಇರಬೇಕು ಯಾವಾಗಲೂ. ಹೌದು, ಅದಕ್ಕೋಸ್ಕರನೇ ಏನಂತ ಹೇಳಿದರೆ ಪಪ್ಪಾಯ ಈಗ ನಾರ್ಮಲ್ ಆಗಿ ಅದರಲ್ಲಿ ತುಂಬಾ ಒಳ್ಳೆಯ ಗುಣಗಳಿದೆ, ಆದರೆ ಎಲ್ಲರೂ ತಿನ್ನಲಿಕ್ಕೆ ಇಷ್ಟಪಡೋದಿಲ್ಲ. ಯಾಕೆ ಅಂತ ಹೇಳಿದರೆ ಪಪ್ಪಾಯ ಮನೆಯಲ್ಲೇ ಇರುವಂಥ. ಹೌದು. ಸೊ ಇವಾಗ ಪಪ್ಪಾಯ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅದರಲ್ಲಿ ಹಾಕೊಂಡ್ರೆ ಆಯಿತು.
ಸೊ ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಬೇಕು ಅಂತ ಇಲ್ಲ. ಇಲ್ಲ, ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಬೇಕಂತಿಲ್ಲ. ಯಾಕೆಂತ ಹೇಳಿದ್ರೆ ಬರೀ ಸಾಲ್ಟ್ ಮಾತ್ರ ಸಾಕು ಇದಕ್ಕೆ, ಅಥವಾ ಖಾರಕ್ಕೆ ಏನು ಪೆಪ್ಪರ್ ಇಂಥದ್ದೇನು ಬೇಡ, ಅಂಥದ್ದೇನು ಹಾಕಬೇಕಾಗಿಲ್ಲ. ಯಾಕೆಂತ ಹೇಳಿದ್ರೆ ಇದು ಮತ್ತೆ ನಾವು ಮಸಾಲ ಮಾಡಿಬಿಟ್ಟು ಅದರಲ್ಲಿ ಬಾಯ್ಲ್ ಮಾಡೋದ್ರಿಂದ ಸೊ ಇವಾಗ ಏನು ಹಾಕ್ಕೊಳ್ಬೇಕನ್ನೋಂಥ ಅಗತ್ಯ ಇರೋದಿಲ್ಲ. ಸೊ ರಾ ಪಪ್ಪಾಯ, ಹೌದು, ಆಸ್ ಇಟ್ ಈಸ್ ರಾ ಪಪ್ಪಾಯ ನಾವೇನಾದರೂ ನಾನ್ ವೆಜ್ ಡಿಶ್ ಮಾಡ್ತೀವಿ ಅಂದರೆ ಅದ್ರ ಜೊತೆಗೆ ಹಾಕಿದ್ರೆ ಬೇಗ ಬೇಯುತ್ತೆ ಅಂತ ಹೇಳ್ತಾರೆ. ಎಸ್ಪೆಷಲಿ ಮಟನ್ ಇದೆಲ್ಲ ಮಟನ್ ಜೊತೆಗೆ ಬೇಗ ಬೇಯುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ರಾ ಪಪ್ಪಾಯ ಯೂಸ್ ಮಾಡ್ತಾರೆ. ಇನ್ನು ಕೆಲವರು ಪೈನಾಪಲ್ ಯೂಸ್ ಮಾಡ್ತಾರೆ. ಇವನ್ ಮಟನ್ನಲ್ಲಿ ಒಂದು ಚಿಕ್ಕ ಪೀಸ್ ಪೈನಾಪಲ್ನ ಹಾಕ್ತಾರೆ. ಸೊ ಯಾವ ರೀತಿ ರಾ ಪಪಾಯನ ನಾವು ಇದು ಮಾಡ್ತೇವೆ ಅದೇ ರೀತಿ. ಸೊ ಅದರಲ್ಲೂ ಬೇಗ ಬೇಯುತ್ತೆ. ಅಂದರೆ ನಾರ್ಮಲ್ ಆಗಿ ಮಟನ್ ಏನಾಗುತ್ತೆ ಅಂತ ಹೇಳಿದರೆ ಸ್ವಲ್ಪ ಬೆಳ್ತಿರೋದಾದರೆ ಅದರದ್ದು ಮಾಂಸ ಬಿಡೋದಿಲ್ಲ. ಅದು ಸ್ವಲ್ಪ ಹಲ್ಲು ಗಟ್ಟಿ ಇರುವವರಿಗಾದರೆ ಚೆನ್ನಾಗಾಗ್ಬೋದು. ಸ್ವಲ್ಪ ಇದರಲ್ಲಿ ತುಂಬ ಹೊತ್ತು ಬೇಯಿಸ್ಕೊಳ್ಬೇಕು. ಹೌದು. ಸೊ ಅದಕ್ಕೆ ಮೊದಲೆಲ್ಲ ಏನು ಮಾಡ್ತಾಯಿದ್ರು, ಮೊದಲೆಲ್ಲ ರಾ ಪಪಾಯ ಯಾಕೆ ಯೂಸ್ ಮಾಡ್ತಿದ್ರು ಅಂದರೆ ಇವಾಗಾದರೆ ನಮಗೆ ಕುಕ್ಕರ್ ಇದೆ. ಸೊ ಆ ರೀತಿ ಎಲ್ಲ ಫೆಸಿಲಿಟೀಸ್ ಇದೆ. ಮೊದಲಾದರೆ ಆ ರೀತಿ ಎಲ್ಲ ಇಲ್ಲದೆ ಇರೋದ್ರಿಂದ ತುಂಬ ಹೊತ್ತು ಅದನ್ನು ಬೇಯಿಸ್ಕೊಳ್ಬೇಕಾಗಿರುವಂಥ ಇದರಲ್ಲಿ ಮೂಮೆಂಟಲ್ಲಿ ಅದು ತುಂಬ ಹೆಲ್ಪಿಗೆ ಬರ್ತಾಯಿತ್ತು. ಹೌದು. ಎಸ್ಪೆಷಲಿ ಎರಡು ಇದರಲ್ಲಿ ನನಗೆ ಇನ್ಸ್ಪಿರೇಷನ್ ಬಂದಿರುವಂಥದ್ದು. ಒಂದನೇದಾಗಿ ನಮ್ಮ ಅಮ್ಮ, ನಾವು ಚಿಕ್ಕದಿರಬೇಕಿದ್ರೆ ಏನೇ ಒಂದು ಅರ್ಜೆಂಟ್ ಇದ್ರೂ ನಮಗೆ ಚೆನ್ನಾಗಿ ಬೆಳಿಗ್ಗೆ ಎಲ್ಲ ರೆಡಿ ಮಾಡಿ ಇದು ಮಾಡಿ ಕೊಡ್ತಾಯಿದ್ರು. ಸೊ ಫಾಸ್ಟಾಗಿ ಮಾಡಲಿಕ್ಕೆ ಅವರು ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಮತ್ತೊಂದನೇದಾಗಿ ನಾನು ಸಂಜೀವ್ ಕಪೂರ್ ಅವ್ರದ್ದು ಮಾಸ್ಟರ್ ಶೆಫ್ ಅಂತ ತುಂಬ ಟೈಮ್ ಮುಂಚೆನೇ ಬರ್ತಾಯಿತ್ತು ಸ್ಟಾರ್ಟಿಂಗಲ್ಲಿ. ಆವಾಗಲೇ ನಾನು ಅದನ್ನು ನೋಡ್ತಾ ಇದ್ದೆ. ಸೊ ಆವಾಗ ನನಗೆ ತುಂಬ ಇಂಟ್ರೆಸ್ಟ್ ಬಂತು. ಸೊ ಇವಾಗ ಸ್ವಲ್ಪ ಕ್ರಿಸ್ಪಿನೆಸ್ ಬಂತು ಮತ್ತು ಇವನ್ ಚೆನ್ನಾಗಿ ಇದಾಗಿದೆ, ಫ್ರೈ ಆಗಿದೆ. ಸೊ ಇದನ್ನ ತಗೊಂಡ್ಬಿಟ್ಟು ಒಂದು ಪ್ಲೇಟಲ್ಲಿ ಸೈಡಲ್ಲಿ ಇಟ್ಕೊಂಡು ಬಿಡೋಣ. ಸೊ ಇವಾಗ ಇದಕ್ಕೆ ಮಸಾಲಾನ ರೆಡಿ ಮಾಡ್ಕೊಳ್ಬೇಕು. ಓಕೆ, ಸೊ ಅದನ್ನ ಈ ಕಡೆ ಶಿಫ್ಟ್ ಮಾಡ್ತೀನಿ. ಓಕೆ, ಎಸ್. ಸೊ ಆಯಿಲ್ ಹಾಕ್ಕೊಳ್ಬೇಕಾ? ಹೌದು, ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ಸೊ ಇದನ್ನೇ ಆಯಿಲ್ ಹಾಕ್ಕೊಳ್ಳೋಣ ಅನ್ಸುತ್ತೆ. ಬಿಸಿ ಅದರದ್ದು ಟೇಸ್ಟ್ ಕೂಡ ಸಿಗುತ್ತೆ. ಹೌದು, ಆಸ್ ವೆಲ್ ಆಸ್ ಸೊ ಬಿಸಿ ಕೂಡ ಇದೆ. ಹೌದು, ಬೇಗ ಆಗುತ್ತೆ ಕೆಲಸ. ಕೆಲಸನೂ ಬೇಗ ಆಗುತ್ತೆ. ಸೊ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಈಗ ಮೊದಲಿಗೆ ಆನಿಯನ್. ಸೊ ಆನಿಯನ್ ಸಾಸಸ್ ರೆಡಿ ಮಾಡ್ತಾ ಇದ್ದೀವಿ ನಾವೀಗ. ಆನಿಯನ್, ಜಿಂಜರ್ ಮತ್ತು ಗಾರ್ಲಿಕ್ ಮತ್ತು ಜಿಂಜರ್. ಸೊ ಪೇಸ್ಟ್ ಎಲ್ಲ ನೀವು ಚಾಪ್ ಮಾಡಿ ಹಾಕ್ಕೊಳ್ತಾ ಇದ್ದೀವಿ. ಹೌದು. ಆ್ಯಕ್ಚುಲಿ ನಮಗೆ ಇಂಡಿಯನ್ ಡಿಶ್ಶಿಗಾದರೆ ಪೇಸ್ಟ್ ಚೆನ್ನಾಗಿ ಇದಾಗುತ್ತೆ. ಯಾಕೆಂತ ಹೇಳಿದರೆ ಅದು ಫ್ರೈ ಆಗುತ್ತೆ. ಬಟ್ ಇದರಲ್ಲಿ ನಾವು ಅದು ಗ್ರೇವಿ ಮಾಡ್ತೀವಿ, ಆವಾಗ ಗ್ರೇವಿಯಲ್ಲಿ ಮಿಕ್ಸ್ ಆಗುತ್ತೆ ಪೇಸ್ಟ್ ಮಾಡಿಕೊಂಡ್ರೆ. ಬಟ್ ಈ ಚೈನೀಸ್ ಡಿಶಲ್ಲಿ ಗ್ರೇವಿ ಮಾಡುವಂಥದ್ದು ಇರೋದಿಲ್ಲ. ಸೊ ಆವಾಗ ಏನಾಗುತ್ತೆ ಅಂತ ಹೇಳಿದರೆ ಈ ರೀತಿ ಆನಿಯನ್, ಜಿಂಜರ್ ಮತ್ತು ಗಾರ್ಲಿಕ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ಳೋದ್ರಿಂದ ಬಾಯಿಗೆ ಸಿಗುತ್ತೆ. ಸೊ ಆ ರೀತಿ ಟೇಸ್ಟ್ ಆಗುತ್ತೆ. ಸೊ ಆ ರೀತಿಯಲ್ಲಿ ಈ ರೀತಿ ಮಾಡ್ಕೊಳ್ಳುವಂಥದ್ದು, ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳುವಂಥದ್ದು. ಸೊ ಇದು ಚೆನ್ನಾಗಿ ಫ್ರೈ ಆದಮೇಲೆ ಸೊ ಅದಕ್ಕೆ ಸ್ವಲ್ಪ ಗ್ರೀನ್ ಚಿಲ್ಲಿ ಇದಕ್ಕೆ ಜಾಸ್ತಿ ಬೇಕಾಗಿರೋದಿಲ್ಲ, ಸ್ವಲ್ಪ ಮಟ್ಟಿಗೆ ಸಾಕಾಗ್ತದೆ. ಯಾಕೆಂತ ಹೇಳಿದರೆ ಮಂಚೂರಿಯನ್ ಸ್ವಲ್ಪ ಮಟ್ಟಿಗೆ ಸ್ವೀಟ್ ಬರೋದ್ರಿಂದ ಸೊ ಗ್ರೀನ್ ಚಿಲ್ಲಿ ಅಷ್ಟಾಗಿ ಬೇಕಾಗಿರೋದಿಲ್ಲ. ಚಿಲ್ಲಿ ಸಾಸ್, ಟೊಮೆಟೊ ಸಾಸ್ ಮತ್ತು ಸೋಯಾ ಸಾಸ್. ಟೊಮ್ಯಾಟೊ ಸಾಸ್ ಆಯಿತು, ಚಿಲ್ಲಿ ಸಾಸ್, ಸೋಯಾ. ಸೊ ಯಾವತ್ತು ಈ ಚೈನೀಸ್ ಡಿಶಸ್ ಏನಿದೆ ಸೊ ಇದು ಮಾಡ್ಕೊಳ್ಬೇಕಿದ್ರೆ ಉಪ್ಪು ಮಾತ್ರ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಬೇಕಾಗುತ್ತೆ. ಉಪ್ಪು ಇರುತ್ತೆ, ಹೆಚ್ಚಾಗಿ ಉಪ್ಪು ಇರುತ್ತೆ. ಹುಳಿಯಾಗಿದ್ದರೆ ಚೆನ್ನಾಗಿರುತ್ತೆ ಅಂತ ಇಷ್ಟಪಡ್ತಾರೆ. ಸೊ ಅಂಥವರು ಸ್ವಲ್ಪ ಮಟ್ಟಿಗೆ ವಿನಿಗರ್ನ ಬೇಕಾದರೆ ಇದಕ್ಕೆ ಹಾಕ್ಕೊಳ್ಬೋದು. ಸೊ ಆ ರೀತಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ. ಯಾಕೆಂತ ಹೇಳಿದರೆ ಅದು ಅದ್ರ ಜೊತೆ ಮಿಕ್ಸ್ ಆಗಬೇಕಲ್ವ. ಸ್ವಲ್ಪ ಮಸಾಲ ಥರ ಇದ್ದರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ.
ಉಪ್ಪು ಸ್ವಲ್ಪ ಮಟ್ಟಿಗೆ ಹಾಕ್ಕೊಳ್ಬೇಕು. ಒಂದು ಪಿಂಚಷ್ಟು ಹೌದು. ಸೊ ಒಂದು ಪಿಂಚಷ್ಟು ಸಾಕಾಗ್ತದೆ. ಬಾಕಿದ್ದು ಆಮೇಲೆ ನೋಡಿಕೊಂಡು ಹಾಕ್ಕೊಳ್ಬೋದು. ಸೊ ಸಾಸಸ್ ಯಾವ ರೀತಿ ಇರುತ್ತೆ ಆ ರೀತಿಯಲ್ಲಿ ನೋಡಿಕೊಂಡು ಹಾಕ್ಕೊಳ್ಬೋದು. ಸೊ ಇವಾಗ ಪೀಸಸ್ ಏನಿದೆ ಅದನ್ನ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ಳುವಂಥದ್ದು. ಹೌದು. ಇನ್ ಕೇಸ್ ಇವಾಗ ಚೂರು ಹೆಚ್ಚು ಕಮ್ಮಿ ಆಗಿ ನೀರು ಜಾಸ್ತಿ ಆಯಿತು ಅಂತ ತಿಳ್ಕೊಳ್ಳಿ. ಸೊ ಅಂಥ ಮೂಮೆಂಟಲ್ಲಿ ನಾವೇನು ಮಾಡ್ಬೋದು ಅಂತ ಹೇಳಿದರೆ ಸ್ವಲ್ಪ ಇದ್ರ ಮೇಲೇ ಈ ರೀತಿ ನಾವು ಏನು ಫ್ರೈ ಮಾಡ್ತಿರ್ಬೇಕಾದ್ರೆ ಸ್ವಲ್ಪ ಕಾರ್ನ್ಫ್ಲೋರ್ನ ಇದ್ರ ಮೇಲೆ ಇದು ಮಾಡಿದರೆ ಸ್ಪ್ರಿಂಕಲ್ ಮಾಡಿದರೆ ಅದಲ್ಲಿಗೆ ಗಟ್ಟಿಯಾಗುತ್ತೆ. ಸೊ ಆ ರೀತಿ ಮಾಡ್ಕೊಳ್ಬೋದು. ಸೊ ಇದು ಸ್ಪ್ರಿಂಕಲ್ ಮಾಡಬೇಕಾಗಿಲ್ಲ, ಯಾಕೆಂತ ಹೇಳಿದರೆ ಇದು ಕರೆಕ್ಟಾಗಿ ಫ್ರೈ ಆಗಬೇಕಿದ್ರೆ ಕರೆಕ್ಟ್ ಆಗುತ್ತೆ. ಸೊ ಚೆನ್ನಾಗಿ ಫ್ರೈ ಆದಮೇಲೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ಆದರೆ ಸ್ವಲ್ಪ ಮಸಾಲೆ ಎಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ಇವನ್ ಸ್ವಲ್ಪ ಇದನ್ನು ಮಾಡಿಕೊಂಡು ಟೀ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಇದು ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ಸಂಜೆ ಟೀ ಟೈಮಿಗೆ ಚೆನ್ನಾಗಿರುತ್ತೆ. ಸೊ ಇದು ಕಂಪ್ಲೀಟಾಗಿ ಫ್ರೈ ಆಗಿ ನಾವೇನು ಇದು ಮಾಡ್ತೀವಿ ಅನ್ಬೇಕಿದ್ರೆ ಸೊ ಅದಕ್ಕೆ ಸ್ವಲ್ಪ ಮಟ್ಟಿಗೆ ಪೆಪ್ಪರ್ ಪೌಡ್ರ್ ಹಾಕಿದರೆ ಸೊ ಇನ್ನು ಪೆಪ್ಪರಿದ್ದು ಫ್ರ್ಯಾಗ್ರೆನ್ಸ್ ಏನಿರುತ್ತೆ ಅದು ಇರುತ್ತೆ. ಮತ್ತು ನಮಗೆ ಒಂದು ಆ ಪೆಪ್ಪರ್ ಲಾಸ್ಟ್ ಮೂಮೆಂಟಿಗೆ ಹಾಕಿದಾಗ ಅದರದ್ದೊಂದು ಫ್ರ್ಯಾಗ್ರೆನ್ಸ್ ಇರುತ್ತೆ. ಹೌದು. ಇಲ್ಲದಿದ್ರೆ ಏನಾಗುತ್ತೆ ಅಂತ ಹೇಳಿದರೆ ಅದ್ರ ಜೊತೆಗೆ ಮಿಕ್ಸ್ ಆಗಿರುತ್ತೆ. ಸೊ ಲಾಸ್ಟ್ ಮೂಮೆಂಟಲ್ಲಿ ಹಾಕಿ ಸ್ವಲ್ಪ ಮಟ್ಟಿಗೆ ಫ್ರೈ ಮಾಡಿ ಮತ್ತೆ ಅದನ್ನ ತೆಗೆದು ಸರ್ವ್ ಮಾಡೋದು. ಸೊ ಇದಾಯ್ತು ಅನ್ಸುತ್ತೆ. ಸೊ ರೆಡಿಯಾಗಿದೆ. ಇಟ್ಸ್ ಡನ್. ಎಸ್ ಸರ್ವ್ ಮಾಡ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ತುಂಬ ಇಷ್ಟ ಆಗುತ್ತೆ. ಸೊ ಅಂಥವರು ಕೊತ್ತಂಬರಿ ಸೊಪ್ಪನ್ನು ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು. ಸೊ ಆ ರೀತಿಯಾಗಿ ಅವರವರ ಟೇಸ್ಟಿಗೆ ತಕ್ಕನಾಗಿ ಬೇರೆ ಬೇರೆ ರೀತಿಯಲ್ಲಿ ಅವರು ಇದಕ್ಕೆ ಏನು ಡೆಕೋರೇಷನ್ ಎಕ್ಸ್ಟ್ರಾ ಗಾರ್ನಿಷಿಂಗಿಗೆ ಏನು ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು. ಸೊ ಪಪಾಯ ಮಂಚೂರಿಯನ್ ರೆಡಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್. ಪಪಾಯ ಮಂಚೂರಿ ತಯಾರಿಸೋ ವಿಧಾನ: ಮೊದಲು ಮೈದಾ ಹಿಟ್ಟಿಗೆ ಕಾರ್ನ್ಫ್ಲೋರ್, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರನ್ನು ಹಾಕಿ ಕಲಸಿ ಪಪಾಯ ಹೋಳುಗಳನ್ನು ಹಾಕಿ ಕಲಸಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರೆದಿಟ್ಟುಕೊಳ್ಳಿ. ನಂತರ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೆಚ್ಚಿದ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಹಾಕಿ ಹುರಿದು ಹಸಿಮೆಣಸು, ಟೊಮ್ಯಾಟೊ ಸಾಸ್, ಚಿಲ್ಲಿ ಸಾಸ್ ಹಾಗೂ ಸೋಯಾ ಸಾಸ್ ಹಾಕಿ ಹುರಿಯಿರಿ. ಆನಂತರ ಸ್ವಲ್ಪ ನೀರು, ರುಚಿಗೆ ತಕ್ಕಷ್ಟು ಉಪ್ಪು, ಕರಿದಿಟ್ಟ ಪಪಾಯ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊನೆಯಲ್ಲಿ ಕರಿಮೆಣಸು ಪುಡಿ ಉದುರಿಸಿ. ಈಗ ಬಾಯಲ್ಲಿ ನೀರೂರಿಸುವ ಪಪಾಯ ಮಂಚೂರಿ ಸವಿಯಲು ಸಿದ್ಧ. ಸೊ ತಯಾರಿಸುವ ವಿಧಾನ ನೋಡ್ಕೊಂಡು ಬಂದಾಯ್ತಾ? ನಂದು ಇನ್ನೂ ಖಾಲಿ ಆಗಿಲ್ಲ, ಇದೆಲ್ಲ ಖಾಲಿ ಮಾಡ್ಕೊಂಡು ಬರ್ತೀನಿ. ಅಷ್ಟೊತ್ತು ನೀವು ತಗೊಳ್ಳಿ ಒಂದು ಸಣ್ಣ ಬ್ರೇಕ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಹಾಗೆಯೇ ಡೈರಿ ಡೇ ಐಸ್ ಕ್ರೀಮ್. ಸೊ ಪಪಾಯ ಮಂಚೂರಿ ಅಸ್ಸಾಂ ಸೂಪರ್ಬ್ ಆಗಿತ್ತು. ಸೊ ನೆಕ್ಸ್ಟ್ ಯಾವ ರೆಸಿಪಿ ಬನ್ನಿ ಕೇಳೋಣ. ಎಸ್, ಈಗ ಯಾವ ರೆಸಿಪಿ ಹೇಳ್ಕೊಡ್ತಾ ಇದ್ದೀರಿ ಸರ್? ನಾನು ಹೇಳಿದರೆ ಇವತ್ತೇನು ಪಪಾಯ ಸ್ಪೆಷಲ್ ಅಂತ ಕೇಳ್ಬೋದು. ಇದು ಕೂಡ ಪಪಾಯಿಂದ, ಹಾಗಾದ್ರೆ ಸ್ವೀಟ್ ಕೂಡ ಪಪಾಯ. ಸ್ವೀಟ್, ಹೌದು. ಖಾರ ಆಯ್ತು, ಈಗ ಸ್ವೀಟ್. ಯಾಕಂತ ಹೇಳಿದ್ರೆ ಖಾರ ತಿಂದು ಅದು ಲೈಟ್ ಸ್ವೀಟ್ ಆಯ್ತು. ಸೊ ಇನ್ನು ಫುಲ್ ಸ್ವೀಟ್ ಆಗಿ ಸೊ ಖಾರ ಎಲ್ಲ ತಿಂದ ನಂತರ ಸ್ವೀಟ್ ಬೇಕು. ಸೊ ಈಗ ಸ್ವೀಟ್ ನೋಟಲ್ಲಿ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಏನು ಮಾಡ್ತಾ ಇದ್ರಿ? ಸೊ ಪಪ್ಪಾಯದಲ್ಲಿ ನಾರ್ಮಲ್ ಆಗಿ ನಾವು ಇದನ್ನು ತುಂಬ ಜನ ಟ್ರೈ ಮಾಡಿದ್ದಾರೆ. ಅಂದರೆ ಹೊರಗಡೆ ತುಂಬ ಜನ ಇದು ಮಾಡಿರೋವಂಥದ್ದು. ಬಟ್ ಏನಂತ ಹೇಳಿದರೆ ಇದೊಂಥರ ವೆರೈಟಿ ಡಿಶ್. ಯಾಕೆಂತ ಹೇಳಿದರೆ ನಾವು ಕ್ಯಾರೆಟಲ್ಲಿ ಹಲ್ವಾ ಮಾಡ್ತೀವಿ,
ಈವನ್ ಮೈದಾದಲ್ಲೆಲ್ಲ ಹಲ್ವಾ ಮಾಡ್ತಾರೆ, ಅದು ಹೊರಗಡೆ ನಮ್ಮ ಕೇರಳದಿಂದ ಎಲ್ಲ ಬರುತ್ತೆ. ಸೊ ಅದು ಡಿಫ್ರೆಂಟ್ ಆಗಿರುತ್ತೆ. ಕ್ಯಾರೆಟ್ ಹಲ್ವಾ ಅಥವಾ ಈವನ್ ಕೆಲವೊಬ್ಬರು ದೂದಿ ಕುಂಬಳಕಾಯಿಂದನೂ ಹಲ್ವಾ ಮಾಡ್ತಾರೆ. ಬಟ್ ಏನಂತ ಹೇಳಿದರೆ ಪಪಾಯದಿಂದ ಹಲ್ವಾ ಮಾಡುವಂಥ ಒಂದು ಈಗ ಪಪಾಯ ಹಲ್ವಾ ಸೀಕ್ರೆಟ್ ರಿವೀಲ್ಡ್. ಹೌದು. ಸರಿ, ಹಾಗಾದರೆ ಶುರು ಮಾಡೋಣ. ಸರಿ. ಎಸ್, ಫಸ್ಟಿಗೆ ಬಾಣಲೆ. ಹೌದು. ಎಸ್. ಸೊ ಹಲ್ವಾ ಅಂತ ಅಂದರೆ ಎಸ್ಪೆಷಲಿ ನಾವು ಇದನ್ನು ಯೂಸ್ ಮಾಡಬೇಕು, ತುಪ್ಪದಿಂದ ಮಾಡ್ಕೊಳ್ಳೋದು. ಹೌದು. ಸೊ ಫಸ್ಟಿಗೆ ತುಪ್ಪ, ಸೊ ಬಿಸಿಯಾಗಿದೆ. ಹೌದು, ಬಿಸಿಯಾಗಿದೆ. ಸೊ ಫಸ್ಟಿಗೆ ಗೋಡಂಬಿ ಮತ್ತು ದ್ರಾಕ್ಷಿ, ಚೆನ್ನಾಗಿ ಹುರಿದು ತೆಗೆದುಕೊಳ್ಬೇಕಾ? ಅದರಲ್ಲೇ ಇಲ್ಲ, ಅದರಲ್ಲಿ ಡೈರೆಕ್ಟಾಗಿ ಮಾಡ್ಕೋಬೋದು. ಸೊ ಇವಾಗ ತುರಿದಿರುವಂಥ ಪಪಾಯ. ಸೊ ಇದಕ್ಕೆ ಸರಿಸುಮಾರು ಒಂದು ಪಪಾಯ ಬೇಕಾಗುತ್ತಾ? ಇಲ್ಲ, ನಾನು ಇದಕ್ಕೆ ಇವಾಗ ಒಂದು ಅರ್ಧ ಪಪಾಯ ತಗೊಂಡಿದ್ದೀನಿ. ಸೊ ಅರ್ಧ ಅಂದರೆ ತುಂಬ ಜನ, ಅರ್ಧ ಇದು ಹಲ್ವಕ್ಕಾಯ್ತು. ಸೊ ಇವಾಗ ಮನೆಯಲ್ಲಿ ತುಂಬ ಜನ ಇದ್ದಾರೆ ಅಂತ ಹೇಳಿದರೆ ಒಂದು ಪಪ್ಪಾಯ ಯೂಸ್ ಮಾಡ್ಕೊಳ್ಬೇಕಾಗಿ ಬರ್ಬೋದು. ಯಾಕೆಂತ ಹೇಳಿದರೆ ಎಲ್ರಿಗೂ ಬರಬೇಕಲ್ವ. ಹಲ್ವಾ ವಿತ್ ಐಸ್ ಕ್ರೀಮ್ ಕೊಡಬೇಕಷ್ಟೇ ನೀವು. ಸೊ ಐಸ್ ಕ್ರೀಮ್ ಅಂದರೆ ನಮ್ಮ ಡೈರಿ ಡೇ ಐಸ್ ಕ್ರೀಮ್ಸ್ ಇದೆ. ಸೊ ಅದ್ರ ಜೊತೆಗೂ ಕೂಡ ಸರ್ವ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಹಲ್ವಾ ವಿತ್ ಐಸ್ ಕ್ರೀಮ್ ಸೂಪರ್ ಕಾಂಬಿನೇಷನ್. ಹೆಚ್ಚಾಗಿ ಕ್ಯಾರೆಟ್ ಹಲ್ವಾ ಇದೆಲ್ಲ ಮಾಡ್ತಾರೆ, ಕ್ಯಾರೆಟ್ ಹಲ್ವಾ ವಿತ್ ಐಸ್ ಕ್ರೀಮ್. ಹೌದು. ಸೊ ಅದು ಸಹಜ. ಸೊ ಇದು ಡಿಫ್ರೆಂಟ್ ಆಗಿ ಪಪಾಯ ಹಲ್ವಾ ವಿತ್ ಐಸ್ ಕ್ರೀಮ್ ಇನ್ಮೇಲೆ ಸ್ಟಾರ್ಟ್ ಆಗುತ್ತೆ. ಹೌದು. ಸೊ ಪಪಾಯ ಹಲ್ವಾ ವಿತ್ ಐಸ್ ಕ್ರೀಮ್ನ ನಾವು ಸರ್ವ್ ಮಾಡಬೇಕಾಗುತ್ತೆ. ತುಂಬ ಕಡಿಮೆ ಆಯಿತು ಅಂತ ಹೇಳಿದ್ರೆ, ಸೊ ಅದಕ್ಕೋಸ್ಕರ ಮಾಡಬೇಕಾದ್ರೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಬೇಕು. ಇದು ಚೆನ್ನಾಗಿ ಫ್ರೈ ಆಗಬೇಕು ಅಂತ ಹೇಳಿದ್ರೆ, ಹಲ್ವಾ ಮಾಡಬೇಕಿದ್ರೆ ಇದು ಏನು, ಹೌದು, ಹಸಿ ವಾಸನೆ ಹೋಗಬೇಕು. ಮತ್ತು ಹಲ್ವಾ ಮಾಡಬೇಕಿದ್ರೆ ನಾವು ಎಷ್ಟು ಫ್ರೈ ಮಾಡ್ಕೊಳ್ತೀವೋ ಅಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಈವನ್ ನಾವು ಕ್ಯಾರೆಟ್ ಹಲ್ವಾ ಮಾಡಬೇಕಿದ್ರೂ ಚೆನ್ನಾಗಿ ಅದು ಫ್ರೈ ಆಗಬೇಕು. ಸೊ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನು ನಾವು ಕುಕ್ಕರಲ್ಲಿ ಬೇಯಿಸ್ಕೊಳ್ಬೋದು. ಕ್ಯಾರೆಟ್ ಹಲ್ವಾ ಕೂಡ ನಾವು ಕುಕ್ಕರಲ್ಲಿ ಬೇಯಿಸಿದ್ರೆ ಫಟಾಕ್ ಅಂತ ಆಗುತ್ತೆ. ಹೌದು, ಕುಕ್ಕರಲ್ಲಿ ಬೇಯಿಸ್ಕೊಳ್ಬೋದು. ಬಟ್ ಇದನ್ನು ಕುಕ್ಕರಲ್ಲಿ ಬೇಯಿಸ್ಕೊಳ್ಬೇಕಾಗದಾಗತ್ತಿಲ್ಲ. ಯಾಕಂತ ಹೇಳಿದರೆ ಕ್ಯಾರೆಟ್ನಷ್ಟು ಟೈಮ್ ತಗೊಳ್ಳೋದಿಲ್ಲ ಇದು. ಮತ್ತು ಏನಂತ ಹೇಳಿದರೆ ಕುಕ್ಕರಲ್ಲಿ ಬೇಯಿಸ್ಕೊಂಡ್ರೆ ಅದು ಬೇಯಿಸಿ ಆಮೇಲೆ ಫ್ರೈ ಮಾಡಿದರೆ ಅದರದ್ದು ಟೇಸ್ಟ್ ಡಿಫ್ರೆಂಟ್ ಆಗಿ ಬರುತ್ತೆ. ಬಟ್ ಹೀಗೆ ಡೈರೆಕ್ಟಾಗಿ ಫ್ರೈ ಮಾಡಿದಾಗ ಅದರದ್ದು ಟೇಸ್ಟ್ ಡಿಫ್ರೆಂಟ್ ಆಗಿ ಬರುತ್ತೆ. ಸೊ ಇದರಲ್ಲಿ ಟೇಸ್ಟ್ ಬರುತ್ತೆ. ಯಾಕೆಂತ ಹೇಳಿದರೆ ತುಪ್ಪದಲ್ಲಿ ಡೈರೆಕ್ಟಾಗಿ ಇದನ್ನ ಹುರಿತೀವಿ ನಾವು. ಸೊ ಇದು ತುಪ್ಪದಲ್ಲಿ ಹುರಿದಾಗ ಅದರದ್ದು ಟೇಸ್ಟ್ ಒಂಥರ ಡಿಫ್ರೆಂಟ್ ಆಗಿ ಬರುತ್ತೆ. ಅದು ಒಂದ್ಸರಿ ಬಾಯ್ಲ್ ಆಗಿ ಆಮೇಲೆ ಹುರಿತೀವಿ. ಸೊ ಆವಾಗ ಟೇಸ್ಟ್ ಡಿಫ್ರೆಂಟ್ ಆಗುತ್ತೆ. ಚೆನ್ನಾಗಿ ಫ್ರೈ ಆಗಿದೆ ಇದು. ಸೊ ಇದು ಫ್ರೈ ಆದ ಕೂಡಲೇ ಇದಕ್ಕೆ ಸ್ವಲ್ಪ ಫ್ರ್ಯಾಗ್ರೆನ್ಸ್ ಬರಬೇಕು ಅಂತ ಹೇಳಿದರೆ ಏಲಕ್ಕಿಯನ್ನು ಸಕ್ಕರೆ ಜೊತೆ ಇದು ಮಾಡಿ ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊಳ್ಳುವಂಥದ್ದು. ಯಾಕೆಂತ ಹೇಳಿದರೆ ಬರೀ ಏಲಕ್ಕಿ ನಾವು ಪುಡಿ ಮಾಡಿಕೊಂಡ್ರೆ ಸ್ವಲ್ಪ ಪುಡಿ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ಸೊ ಸಕ್ಕರೆ ಜೊತೆಯಲ್ಲಿದ್ದರೆ ಚೆನ್ನಾಗಿ ಇದು ಬರ್ತದೆ. ಸೊ ಫ್ರ್ಯಾಗ್ರೆನ್ಸಿಗೆ ಸ್ವಲ್ಪ ಏಲಕ್ಕಿಯನ್ನು ಹಾಕ್ಕೊಳ್ಳುವಂಥದ್ದು. ನೆಕ್ಸ್ಟ್ ಹಾಲು, ದನದ ಹಾಲು ಸಿಕ್ಕಿದರೆ ತುಂಬ ಚೆನ್ನಾಗಿರುತ್ತೆ. ಯಾಕೆಂತ ಹೇಳಿದ್ರೆ ಹಾಕೊಂಡು ನೀವು ಅದನ್ನು ಮತ್ತೆ ಪುನಃ ಬೇಯಿಸ್ಕೊಳ್ತಾ ಹೌದು, ಸ್ವಲ್ಪ ಮಟ್ಟಿಗೆ ಹಾಲು, ಜಾಸ್ತಿ ಬೇಕಾಗಿಲ್ಲ. ಸೊ ಹಾಲು ಹಾಕಿ ಸ್ವಲ್ಪ ಬೇಯಿಸ್ಕೊಂಡ್ಬಿಟ್ಟು ಆಮೇಲೆ ಇದು ಚೆನ್ನಾಗಿ ಹಾಲು ಮಿಕ್ಸ್ ಆದ ಕೂಡಲೇ ಅದಕ್ಕೆ ಸಕ್ಕರೆಯನ್ನು ಹಾಕಿದ್ರೆ ಆಯಿತು. ನಾರ್ಮಲ್ ಆಗಿ ನಾವು ಸಕ್ಕರೆಯನ್ನು ಹಾಕಿದ ಕೂಡಲೇ ಮತ್ತೆ ನೀರು ಬರುತ್ತೆ. ಇದು ವೈಟ್ ಹಲ್ವಾನೇ ಇರುತ್ತಾ? ವೈಟ್ ಹಲ್ವಾನೇ ಇರುತ್ತೆ. ಬೇಕಾದರೆ ಕೆಲವೊಂದು ಕಡೆ ಏನಾಗುತ್ತೆ ಅಂತ ಹೇಳಿದರೆ ಕಲರನ್ನು ಯೂಸ್ ಮಾಡೋದಾದರೆ ಕಲರನ್ನು ಯೂಸ್ ಮಾಡ್ಕೊಳ್ಬೋದು. ಸೊ ಸಮ್ಟೈಮ್ ಅದರ ಸೇಮ್ ಕಲರ್ ರಿಟೇನ್ ಆದರೆ ಉತ್ತಮ. ಯಾಕೆ ಅಂತ ಹೇಳಿದರೆ ಆರ್ಟಿಫಿಷಿಯಲ್ ಕಲರ್ಸ್ ನಾವು ಯೂಸ್ ಮಾಡಿ ಮಾಡ್ಕೊಳ್ಳೋ ಬದಲು ಅದರದ್ದೇ ಕಲರ್ಸ್ ಇದ್ದರೆ ಬೆಟರ್. ಹೌದು. ಸೊ ಇವಾಗ ಸಕ್ಕರೆ. ಸೊ ಕೆಲವರಿಗೆ ತುಂಬ ಜಾಸ್ತಿ ಸಕ್ಕರೆ ಬೇಕಾಗಿರುತ್ತೆ, ಕೆಲವರಿಗೆ ಸ್ವಲ್ಪ ಕಡಿಮೆ ಸಕ್ಕರೆ ಬೇಕಾಗಿರುತ್ತೆ. ಸೊ ನಮಗೆ ಯಾವ ರೀತಿ ಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ ಸಕ್ಕರೆಯನ್ನು ಯೂಸ್ ಮಾಡ್ಕೊಳ್ಬೇಕು. ಸೊ ಸಕ್ಕರೆ ಹಾಕಿದಾಗ ನಾರ್ಮಲ್ ಆಗಿ ಈವನ್ ಕೇಸರಿಬಾತ್ ಮಾಡಬೇಕಿದ್ರೆ ಇರ್ಬೋದು ಅಥವಾ ಈ ಹಲ್ವಾ ಮಾಡಬೇಕಿದ್ರೆ ಇರ್ಬೋದು, ಸಕ್ಕರೆ ಹಾಕಿದಾಗ ಒಂದ್ಸರಿ ಮತ್ತೆ ಇದು ತುಂಬ ಹೌದು ಡೈಲ್ಯೂಟ್ ಆಗುತ್ತೆ. ಸೊ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿದಾಗ ಅದು ಮತ್ತೆ ಗಟ್ಟಿ ಬರುತ್ತೆ. ಸೊ ಇವಾಗ ರೆಡಿ ಆಯಿತು. ಎಲ್ಲ ನೀರು ಆವಿ ಆಗೋವರೆಗೂ ಅದನ್ನು ಬೇಯಿಸ್ಕೊಂಡ್ರೆ ಇಟ್ಸ್ ರೆಡಿ ಅಂತ. ಹೌದು. ಸೊ
ಸೊ ಫುಲ್ ನೀರು ಚೆನ್ನಾಗಿ ಆವಿ ಆದರೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಮತ್ತು ಫುಲ್ ಡ್ರೈ ಆಗಿ ಒಂಥರ ಅದರದ್ದು ಫ್ರಾಗ್ರೆನ್ಸ್ ಬರುತ್ತೆ ನಮಗೆ. ಯಾವಾಗ ಗೊತ್ತಾಗುತ್ತೆ ಓ ಇದು ರೆಡಿ ಆಯಿತು ಅಂತ. ಸೊ ಪಪಾಯ ಹಲ್ವಾ ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಮಾಡಿದಾಗ ಮನೆಯಲ್ಲಿ ಆಫ್ ಮಾಡಿಕೊಡ್ತೇನೆ. ಸೊ ಮನೆಯಲ್ಲಿ ಏನಾಗಿತ್ತು ಅಂತ ಹೇಳಿದರೆ ನಮ್ಮ ಇದೇನಿರುತ್ತೆ ವೀಕ್ಲಿ ಮೀಟಿಂಗ್ಸ್ ಇರುತ್ತೆ ಅವ್ರದ್ದು, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಅವ್ರದ್ದು. ಸೊ ಅದರಲ್ಲಿ ಏನಾದರೂ ಒಂದು ಡಿಫ್ರೆಂಟಾಗಿ ಇದು ಮಾಡ್ತೀವಿ. ಸೊ ಆ ದಿವಸ ಅಮ್ಮನ ಫ್ರೆಂಡ್ಸ್ ಎಲ್ಲ ಜನನೂ ಬಂದಿದ್ರು, ಒಂದು 12-13 ಜನ ಬಂದಿದ್ರು. ಬಟ್ ಇದನ್ನು ಮಾಡಿ ಕೊಟ್ಟಾಗ ಯಾರಿಗೂ ಅವತ್ತು ಗೊತ್ತಾಗಿರಲಿಲ್ಲ ಪಪಾಯದಿಂದ ಮಾಡಿದ್ದು ಅಂತ. ಸೊ ಒಬ್ಬೊಬ್ಬರು ಒಂದೊಂದು ಹೇಳ್ತಾ ಇದ್ರು, ಸೊ ಅದರಿಂದ ಮಾಡಿದ್ದು ಇದರಿಂದ ಮಾಡಿದ್ದು ಅಂತ ಡಿಫ್ರೆಂಟ್. ಬಟ್ ಯಾರ ಬಾಯಿಂದನೂ ಪಪ್ಪಾಯದಿಂದ ಮಾಡಿದ್ದು ಅನ್ನುವಂಥ ಮಾತು ಬರಲಿಲ್ಲ. ಪಪ್ಪಾಯಿಂದ ಮಾಡಿದ್ದೀರಾ ಇಲ್ವಾ ಅಂತೇಳಿ. ಓಕೆ ಶ್ಯೂರ್. ಸೊ ಪಪಾಯ ಹಲ್ವಾ ರೆಡಿ. ಎಸ್, ಥ್ಯಾಂಕ್ ಯು ಸೋ ಮಚ್. ಸೊ ಬಿಸಿಯಾದಂಥ ಪಪಾಯ ಹಲ್ವಾ. ಒಳ್ಳೆ ಅರೋಮ್ಯಾಟಿಕ್ ಬಿಸಿ ಪಪಾಯ ಹಲ್ವಾ. ಸೊ ಪಪಾಯಿಂದ ಹಲ್ವಾ ಬೇರೆ ಮಾಡ್ತಾರಾ ಅಂದರೆ ಎಸ್, ಖಂಡಿತವಾಗ್ಲೂ ಮಾಡ್ತಾರೆ. ನೋಡಿ, ಇಲ್ಲೇ ಇದೆ ಪ್ರೂಫ್. ಮಾಡೋ ವಿಧಾನವನ್ನು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಪಪಾಯ ಹಲ್ವಾ ತಯಾರಿಸುವ ವಿಧಾನ: ಮೊದಲು ಸ್ವಲ್ಪ ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿಯನ್ನು ಹುರಿದುಕೊಂಡು ತುರಿದ ಪಪಾಯ ಹಾಕಿ ಹಸಿ ವಾಸನೆ ಹೋಗುವವರೆಗೂ ಹುರಿಯಿರಿ. ನಂತರ ಏಲಕ್ಕಿ ಪುಡಿ 4-5 ಚಮಚ ಹಾಲು, ಸಕ್ಕರೆ ಹಾಕಿ ನೀರು ಆವಿ ಆಗುವವರೆಗೂ ಬೇಯಿಸಿ. ಈಗ ರುಚಿಕರ ಪಪಾಯ ಹಲ್ವಾ ಸವಿಯಲು ಒಂದು ಸ್ವಾದಿಷ್ಟ. ಎಸ್, ಬಿಸಿಯಾದಂಥ ಪಪಾಯ ಹಲ್ವಾ. ಬಿಸಿ, ತೀರಾ ಬಿಸಿ. ಸೊ ವೆರಿ ರಿಸ್ಕಿ. ಆ್ಯಕ್ಚುಲಿ ಹಲ್ವಾ ಎಲ್ಲ ಇಷ್ಟು ಬಿಸಿ ತಿಂದರೆ ಇಟ್ಸ್ ವೆರಿ ರಿಸ್ಕಿ. ಹೌದು, ಅದರಲ್ಲಿ ಎಸ್ಪೆಷಲಿ ಅದರದ್ದು ದ್ರಾಕ್ಷಿ ಏನಿರುತ್ತೆ ಅದ್ರ ಒಳಗಡೆ ತುಂಬ ಬಿಸಿ ಇರುತ್ತೆ. ಹೌದು. ಖಂಡಿತ ಕೆಲವರು ಕಾಶಿ ಹಲ್ವಾ ಅಂತ ಹೇಳಿರ್ತಾರೆ ಅಲ್ವಾ? ಎಸ್. ಸೊ ಹೆಚ್ಚಿನವ್ರು ಹೇಳುವಾಗ ಕಾಶಿ ಹಲ್ವಾ ಅಂತಾನೆ ಹೇಳಿರ್ಬೋದು. ಹೌದು. ಬಟ್ ಕಾಶಿ ಹಲ್ವದ್ದು ಅದೊಂದು ಹುಳಿ ಇರುತ್ತೆ. ಹೌದು. ಸೊ ಆ ಹುಳಿ ಅಂಶ ಇಲ್ಲ ಇದರಲ್ಲಿ. ಸೊ ಕ್ಯಾರೆಟ್ ಹಲ್ವದ್ದು ಆ ಎಕ್ಸಾಕ್ಟ್ ಕ್ಯಾರೆಟ್ದು ಟೇಸ್ಟ್ ಅದು ಇಲ್ಲ. ಸೊ ನೋಡುವಾಗಲೂ ಗೊತ್ತಾಗುತ್ತೆ ಇಟ್ಸ್ ನಾಟ್ ಕ್ಯಾರೆಟ್, ಬಟ್ ಆ ಟೇಸ್ಟ್ ಡಿಫರ್. ತುಂಬ ಚೆನ್ನಾಗಿದೆ ಖಂಡಿತವಾಗ್ಲೂ. ಪಪ್ಪಾಯ ಹಲ್ವಾ ಯಾರೂ ಹೇಳಲ್ಲ. ಸೊ ಸೂಪರ್ಬ್ ಆಗಿದೆ, ತುಂಬ ಟೇಸ್ಟಿ ಆಗಿದೆ ಸರ್. ಸೊ ತೀರಾ ಬಿಸಿ ಇದೆ. ಸೊ ಇಲ್ಲದಿದ್ರೆ ನಾನು ಇದನ್ನು ಪೂರ್ತಿಯಾಗಿ ಖಾಲಿ ಮಾಡ್ತಾ ಇದ್ದೆ. ವೆರಿ ಟೇಸ್ಟಿ, ವೆರಿ ಇನೋವೇಟಿವ್ ಡಿಶ್, ತುಂಬ ಚೆನ್ನಾಗಿದೆ. ಸೊ ಇದ್ರ ಜೊತೆಗೂ ಐಸ್ ಕ್ರೀಮ್ ಏನಾದರೂ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ವೆರಿ ನೈಸ್, ವೆರಿ ಟೇಸ್ಟಿ. ವೆನಿಲಾ ಐಸ್ ಕ್ರೀಮ್ ಇದ್ರೂ ಸಾಕಾಗುತ್ತೆ. ಸೊ ತುಂಬ ಟೇಸ್ಟಿ ಡಿಶಸನ್ನು ಹೇಳ್ಕೊಟ್ರಿ, ಇನೋವೇಟಿವ್. ಸೊ ಹಿತ್ತಲ ಗಿಡದಿಂದ ಏನಾದರೂ ತಂದು ಮಾಡುವಂಥದ್ದು ಸೊ ಒಳ್ಳೆ ರೀತಿಯಾಗಿ ಹೇಳ್ಕೊಟ್ಟಿದ್ರಿ. ಸೊ ಅದಕ್ಕೋಸ್ಕರ ನಿಮಗೆ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ, ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ. ಥ್ಯಾಂಕ್ ಯು ಸೋ ಮಚ್ ಸರ್. ಸೂಪರ್ಬ್ ಡಿಶಸ್. ಸೊ ರಾ ಪಪಾಯ, ಸೊ ಹಾಗೆಯೇ ಹಸಿ ಪಪಾಯಿಂದ ಇಷ್ಟೆಲ್ಲ ಡಿಫ್ರೆಂಟ್ ವೆರೈಟಿ ರೆಸಿಪಿ ಮಾಡ್ಬೋದು. ಖಂಡಿತವಾಗ್ಲೂ ನಾನು ಕೂಡ ಊಹಿಸಿರಲಿಲ್ಲ. ತುಂಬಾ ಚೆನ್ನಾಗಿದೆ. ಸೊ ಮಂಚೂರಿ ಆಗಿರಲಿ ಅಥವಾ ಹಲ್ವಾ ಆಗಿರಲಿ, ವೆರಿ ಟೇಸ್ಟಿ. ಖಂಡಿತವಾಗ್ಲೂ ಟ್ರೈ ಮಾಡೇ ಮಾಡಿ. ಸೊ ಈಗ ತಕ್ಷಣಕ್ಕೆ ಎಲ್ಲರೂ ಹೋಗಿ ಹಿತ್ತಲ ಗಿಡದಿಂದ ರಾ ಪಪಾಯ ಕಿತ್ತು ತಂದಿರ್ಬೋದು, ಅದಂತೂ ಖಂಡಿತ ನಾನು ಹೇಳ್ತೀನಿ. ಸೊ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಡೈರಿ ಡೇ ಐಸ್ ಕ್ರೀಮ್. ನಮ್ಮ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.